ಬೊಂಬಾಯಿದ ಗೋರೆಗಾಂವ್ ಕರ್ನಾಟಕ ಸಂಗೋಡು ತಾರೀಕು 4 ಶನಿವಾರ ಬಯ್ಯ 4 ಗಂಟೆಗೆ ಅಡ್ವೊಕೇಟ್ ಕಟ್ಕೆರೆ ಸಂಜೀವ ಶೆಟ್ಟಿ ಸ್ಮರಣಾರ್ಥ ದತ್ತನಿಧಿ ಮಾನಾದಿಗೆ ಕೊರಪುನ ಲೇಸಿ ನಡತಂಡ ವರ್ಷಗೋರ ಮಾನಾದಿಗೆ ಪಟ್ಟುನ ಲೇಸಿ ನಡತೊಂದಿತ್ತಿದ್ದು ಈ ಸರ್ತಿ ಮಾನಾದಿಗೆನ ತುಳುನಾಡದ ತಂಕದ ತುಳುವೆ ಜನಸೇವಕಿ ಕಡಂದಲ ಸುರೇಶ್ ಭಂಡಾರಿ ಮೆರೆಗೆ ಕೊರಿಯರ ಬೊಂಬಾಯಿಡಿತ್ತಿನ ಕನ್ನಡ ಸಂಘಟನೆಡ್ ಪ್ರತಿಷ್ಠಿತ ಸಂಘ ಓಕೆಂಡ ಅವು ಕರ್ನಾಟಕದ ಗೋರೆಗಾಂವ್ ಸಂಘ ಇಂಚೆತ್ತಿನ ಪುಗಾರ್ಥದ ಸಂಘಟನೆಡ್ ಎಂಕ ಪ್ರಶಸ್ತಿ ದೆತೊನರ ಖುಷಿಯ ಪುಂಡು ಪಂದ್ ಮಾನಾದಿಗೆ ಪಡೆಯೊನ್ನ ಕಡಂದಲ ಸುರೇಶ್ ಭಂಡಾರಿ ಮಾನಾದಿಗೆ ಪಡೆದು ಪಾತೇರಿಯರ ಆತೆಯ ತಂದ ಮಾನಾದಿಗೆ ದೊಟ್ಟುಗು ಕೋರಿನ ಗೌರವ ಪಣವನ್ನು ಪಿರಕೊರ್ದು ಐತೊಟ್ಟಿಗೆ 25,000 ಪಣವದ ಸಾಕಾರನ ಸಂಘದ ಅಭಿವೃದ್ಧಿಗಾದ ಕೊರ್ಪ ಪಂದ್ ಪಂಡೇರ ಎಲ್ಲ ಧರ್ಮದ ಭಾಷೆಯ ಸಂಸ್ಕೃತಿಯ ಒಂದು ನೆಲೆಬೀಡು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸುಳ್ಳಾಗಲಿಕ್ಕಿಲ್ಲ. ಯಾವುದೇ ಒಂದು ರಕ್ತ ಸಂಬಂಧವಿಲ್ಲದೆ ನಾವು ಹೃದಯ ಸಂಬಂಧವನ್ನು ಬೆಳೆಸಿಕೊಂಡು ಕನ್ನಡಿಗರು ನಡೆಸುವಂಥ ಬಾಳು ನನಗನಿಸ್ತದೆ ಅದು ಇತರ ಎಲ್ಲರಿಗೂ ಒಂದು ಮಾದರಿಯಾದ ಬಾಳನ್ನು ಕನ್ನಡಿಗರು ಇಲ್ಲಿ ಮಹಾನಗರದಲ್ಲಿ ನಡೆಸ್ತೇವೆ ಅಂದರೆ ಬಹಳ ಸಂತೋಷವಾಗ್ತದೆ. ಖಂಡಿತವಾಗಿ ಸರಿಸುಮಾರು ಒಂದು 25 ಲಕ್ಷ ಜನರು ತುಳು ಕನ್ನಡಿಗರು ಈ ಮಾಯಾನಗರಿಯಲ್ಲಿ ನಾವು ನೆಲೆಸಿದ್ದೇವೆ. ಕರ್ಮಭೂಮಿಯನ್ನಾಗಿ ನಾವು ಮುಂಬೈ ಮಹಾನಗರಿಯನ್ನು ಇಟ್ಟುಕೊಂಡಿದ್ದೇವೆ. ನಾವು ಪ್ರತಿಭಾವಂತರು, ಶ್ರಮವಂತರಾದಂಥ ನಾವು ತುಳು ಕನ್ನಡಿಗರು ಯಾವುದೇ ಒಂದು ಉದ್ಯಮ ಅಥವಾ ಒಂದು ಉದ್ಯೋಗ ಅದನ್ನು ನಡೆಸಿಕೊಂಡು ಅದರ ಮುಖಾಂತರ ಅಭಿವೃದ್ಧಿಯನ್ನು ಹೊಂದುತ್ತಾ ನಮ್ಮ ಭಾಷೆ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕಂತೇಳಿ ಮುಂದಾಲೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರ್ಬೋದು, ಶೈಕ್ಷಣಿಕ ಕೇಂದ್ರಗಳಿರ್ಬೋದು ಅಥವಾ ಸಾಮಾಜಿಕ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಅದರ ಮುಖೇನ ನಮ್ಮ ಭಾಷೆಯನ್ನು ನಾವು ಬೆಳೆಸಿಕೊಳ್ಳುತ್ತಾ ಇದ್ದೇವೆ. ನನಗನ್ನಿಸ್ತದೆ ಮುಂಬೈಯಲ್ಲಿ ಇದ್ದಂಥ ಕನ್ನಡ ಸಂಘಗಳಲ್ಲಿ ಪ್ರತಿಷ್ಠಿತವಾದಂತಹ ಸಂಘ ಅಂತ ಹೇಳಿದರೆ ಅದು ಗೋರೆಗಾಂವ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ.